ಮೀನ ಸಂಕ್ರಮಣ ದಿನವಾದ ಇಂದು ಇಲ್ಲಿಯ ರೈಲ್ವೆ ನಿಲ್ದಾಣದ ಬಳಿಯ ಶ್ರೀದೇವಿ ಬೆಟ್ಟದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಸೂರ್ಯನ ಕಿರಣ ಶ್ರೀ ಮಹಾಲಕ್ಷ್ಮಿ ಬಿಂಬವನ್ನು ಸ್ಪರ್ಶಿಸಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಕಣ್ತುಂಬಿಕೊಂಡರು. ಪ್ರತಿ ವರ್ಷ ಮೀನ ಸಂಕ್ರಮಣದಂದು ಸೂರ್ಯರಶ್ಮಿ ಬಿಂಬವನ್ನು ಸ್ಪರ್ಶಿಸುತ್ತದೆ. ಈ ಪುಣ್ಯ ಕಾಲದಲ್ಲಿ ಅಂದರೆ ಬೆಳಿಗ್ಗೆ 7:30ಕ್ಕೆ ಶ್ರೀ ದೇವಸ್ಥಾನದ ಧರ್ಮದರ್ಶಿ ಐತಪ್ಪ ಸಪಲ್ಯರು ದೇವಿಗೆ ಪೂಜೆಯನ್ನ ನೆರವೇರಿಸಿದರು. ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ನಡೆಯಿತು. ದೇಶದ ಕೆಲವು ದೇವಸ್ಥಾನಗಳಲ್ಲಿ ಮೀನ ಸಂಕ್ರಮಣದಂದು ಇಂತಹ ಘಟನೆ ಕಾಣಸಿಗುತ್ತದೆ. ಕರ್ನಾಟಕದ 2 ದೇವಸ್ಥಾನಗಳಲ್ಲಿ ಸೂರ್ಯರಶ್ಮಿ ದೇವರ ಬಿಂಬವನ್ನು ಸ್ಪರ್ಶಿಸುತ್ತದೆ. ಅದರಂತೆ ಪುತ್ತೂರಿನ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ 3 ಬಾಗಿಲುಗಳನ್ನು ದಾಟಿ ಸೂರ್ಯರಶ್ಮಿ ಶ್ರೀದೇವಿಯ ಬಿಂಬ ಸ್ಪರ್ಶಿಸಿತು. ಈ ಸಂದರ್ಭದಲ್ಲಿ ಇದನ್ನು ವೀಕ್ಷಿಸಿದ ಭಕ್ತಾದಿಗಳ ಇಷ್ಟಾರ್ಥ ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಈಗಾಗಲೇ ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ಸಂಪೂರ್ಣ ಶಿಲಾಮಯ ಕ್ಷೇತ್ರವಾಗಲಿದೆ. ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ನಿರ್ಮಾಣ ಮುಂದಿನ 2 ವರ್ಷಗಳಲ್ಲಿ ಆಗಲಿದೆ. ಭಕ್ತಾದಿಗಳು ತನುಮನ ದಿನಗಳ ಸಹಕಾರವನ್ನು ನೀಡಬೇಕಾಗಿದೆ. ಈ ದೇವಸ್ಥಾನದ ಇತಿಹಾಸ ಒಂದು 5 ದಶಕಗಳಿಂದ ಒಂದು 50 ವರ್ಷದಿಂದ ಇದರ ಕಾರ್ಣಿಕ ಇಲ್ಲಿ ನಡೀತಾ ಉಂಟು. ಇಲ್ಲಾಂದರೆ ತುಂಬ ಜನಸಂಖ್ಯೆಗಳು ಬರ್ತಾ ಇರ್ತಾರೆ. ಮತ್ತು ಜೀರ್ಣೋದ್ಧಾರ ಕೂಡ ನಡೀತಾ ಉಂಟು. ಪ್ರತಿ ಮೀನ ಸಂಕ್ರಮಣ ದಿವಸ ಸೂರ್ಯರಶ್ಮಿ ದೇವರ ಬಿಂಬಕ್ಕೆ ಇದಾಗ್ತದೆ ಮತ್ತು ಸ್ಪರ್ಶಿಸ್ತದೆ. ಮತ್ತು ಕರ್ನಾಟಕದಲ್ಲಿ ಇದು 2ನೇ ದೇವಸ್ಥಾನ. ಒಂದು ಬೆಂಗಳೂರಲ್ಲಿ ಗವಿಗಂಗಾಧರ ದೇವಸ್ಥಾನ, ಅಲ್ಲಿ ಸಂಜೆಗೆ ಆಗುವಂಥದ್ದು. ಇಲ್ಲಿ ಬೆಳಿಗ್ಗೆ 7ರಿಂದ 7:30 ಒಳಗೆ ಸೂರ್ಯನ ರಶ್ಮಿ ದೇವರ ಬಿಂಬಕ್ಕೆ ಸ್ಪರ್ಶಿಸ್ತದೆ. ಇಲ್ಲಿ ಅಂದರೆ ಬಂದ ಭಕ್ತರಿಗಳಿಗೆಲ್ಲ ಅವರು ಎಣಿಸಿದ್ದನ್ನೆಲ್ಲ ನಡೆಸಿಕೊಡ್ತಾರೆ. ಇದು ಸುಮಾರು ನಾನು ಕೂಡ ಒಂದು 30 ವರ್ಷದಿಂದ ಬರ್ತಾ ಇದ್ದೇನೆ. ಈಗ ಇನ್ನು ಜೀರ್ಣೋದ್ಧಾರ ಕೂಡ ತುಂಬ ಇದರಲ್ಲಿ ಶೀಘ್ರದಲ್ಲಿ ನಡೀತಾ ಉಂಟು. ವಿಶೇಷವಾದಂತಹ ಸನ್ನಿವೇಶ ಜರುಗುತ್ತದೆ. ಸೂರ್ಯದೇವನು ಇಲ್ಲಿಯ ಲಕ್ಷ್ಮೀ ದೇವಿಯಗೆ ಆರತಿ ಬೆಳಗ್ಗೆ 7:30 ಗಂಟೆಯ ಹೊತ್ತಿಗೆ ಆರತಿ ಬೆಳಗಿ ದೇವಿಗೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಸನ್ನಿವೇಶ. ಅದು ಭಕ್ತ ಜನರಿಗೆ, ಇಲ್ಲಿ ಬಂದವರಿಗೆ ಅದರ ಬಗ್ಗೆ ತುಂಬ ಒಳ್ಳೆಯ ಅನುಭವ ನೀಡುತ್ತದೆ. ಇಲ್ಲಿ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ತುಂಬ ಕಾರಣಿಕೆ ಇರುವಂತಹ ಜಾಗ. ಇಲ್ಲಿ ಆಸುಪಾಸಿನ ತುಂಬ ಜನರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಇಲ್ಲಿಂದ ತೆರಳುತ್ತಾರೆ. ನಾನು ಸಾಧಾರಣ ಒಂದು 8 ವರ್ಷದಿಂದ ಇಲ್ಲಿಗೆ ಪ್ರತಿ ವರ್ಷ ಈ ಮೀನ ಸಂಕ್ರಮಣದಂದು ಬಂದು ದೇವಿಯ ದರ್ಶನವನ್ನು ಪಡೀತಾ ಇದ್ದೇನೆ. ನನಗೆ ತುಂಬ ಸಂತೋಷ. ನನ್ನ ಜೀವನದಲ್ಲಿ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ನಾನು ಇಲ್ಲಿ ಹೆಚ್ಚಾಗಿ ಬರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಪ್ರಭಾಚಾರ್ಯ ವಿಜಯ್ ಕುಮಾರ್ ಕೊಪ್ಪಳ, ವಿನೋದ್ ಕುಮಾರ್ ಕೊಪ್ಪಳ, ಜಗದೀಶಾಚಾರ್ಯ, ಡಾಕ್ಟರ್ ನಿರುಪಮಾ, ಸ್ವಸ್ತಿಕಾ ರೈ, ಪ್ರಕಾಶ್ ಗೌಡ ಪಡೀಲು, ವೆಂಕಟಕೃಷ್ಣ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಸತೀಶ್, ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಲಕ್ಷ್ಮೀ ಪ್ರಸಾದ್ ಶೆಟ್ಟಿ, ಕೃಷ್ಣ ಪ್ರಸಾದ್ ಬೆಟ್ಟ, ಜನಾರ್ದನ ಬೆಟ್ಟ ಭಕ್ತಾದಿಗಳು ಉಪಸ್ಥಿತರಿದ್ದರು. ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದರೆ ಈ ಕ್ಷೇತ್ರದಲ್ಲಿ ಯಾರು ವಾಸ್ತುಶಿಲ್ಪಿಗಳನ್ನು ನಿರ್ಮಿಸಿದಂಥ ಕ್ಷೇತ್ರ ಅಲ್ಲ, ಸಾಮಾನ್ಯ ವ್ಯಕ್ತಿಯಿಂದ ನಿರ್ಮಿಸಿದಂಥ ಕ್ಷೇತ್ರದಲ್ಲಿ 3 ಬಾಗಿಲು ದಾಟಿ ಮೀನ ಸಂಕ್ರಮಣ ದಿವಸವೇ ಒಂದು ಸೂರ್ಯನ ರಶ್ಮಿಯು ದೇವಿಯನ್ನು ಗರ್ಭಗುಡಿಯನ್ನು ಪ್ರವೇಶಿಸುವುದು ಒಂದು ವಿಶೇಷ. ಹೇಳಿದರೆ ಆ ದೇವಿಯ ಅನುಗ್ರಹ ಅಂತಲೇ ಹೇಳ್ಬೋದು. ಅದಕ್ಕೆ ದೇವಿಗೆ ಹೇಗೆ ಬೇಕು ಹೇಳಿದರೆ ಅದೇ ಥರ ಈ ಕ್ಷೇತ್ರ ನಿರ್ಮಾಣವಾಗಿದೆ. ಇದು ನಮ್ಮ ತುಳುನಾಡಿನಲ್ಲಿ ದೈವಗಳಿಗಾಗಲಿ ದೇವರುಗಳಿಗಾಗಲಿ ಸಂಕ್ರಮಣ ದಿವಸ ವಿಶೇಷವಾಗಿ ದೀಪವಿಡುವುದಂಥ ಒಂದು ಪದ್ಧತಿ ಉಂಟು. ಸಂಕ್ರಮಣ ಪ್ರತಿ ತಿಂಗಳು ಸಂಕ್ರಮಣ. ಅದೇ ದಿನದಲ್ಲಿ ಈ ಮೀನ ಸಂಕ್ರಮಣ ದಿವಸ ದೇವಿಗೆ ಒಂದು ಬೆಳಕು ಇಡುವಂಥ, ಭಗವಂತನೇ ಬೆಳಕು ಇಡುವಂಥ ಒಂದು ಪದ್ಧತಿ ಅಂತಲೇ ನಾವು ಅನಿಸ್ಬೋದು, ನಂಬಿಕೆ ಭಕ್ತರದು. ಅದೇ ರೀತಿ ಈ ಕ್ಷೇತ್ರವು ಈಗ ಜೀರ್ಣೋದ್ಧಾರದ ಸ್ಥಿತಿಯಲ್ಲಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.